ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೆ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ದಿನನಿತ್ಯ ಅಡುಗೆಗಳನ್ನು ನೋಡ್ತಾ ಇರ್ತಾರೆ. ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುನೀತಾ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ನಗುತ್ತಾ ಇರುವಾಗಲೇ ಚೆನ್ನಾಗಿರ್ತೀರ ಅಂತ ಗೊತ್ತಿದ್ದು. ಓಕೆ, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಕಾಸರಗೋಡಿಂದ. ಕೇರಳ ಅಂದರೆ ಕೇರಳದಿಂದಲೇ ಬಂದಿ ಅಥವಾ ಮಂಗಳೂರಲ್ಲಿ ಇರೋದಾ? ಅಲ್ಲಲ್ಲ, ಕೇರಳದಲ್ಲಿ. ಕೇರಳ ಫ್ಯಾಮಿಲಿ ಕೇರಳ. ಓಕೆ, ಅದನ್ನೆಲ್ಲ ಆಮೇಲೆ ಮಾತಾಡುವ. ಇವತ್ತು ಸ್ಪೆಷಲ್ ಆಗಿ ಏನು ಡಿಶ್ ಮಾಡ್ತಾ ಇದ್ದೀರಾ? ಕಾಜು ಬರ್ಫಿ ಮತ್ತು ಫಿಶ್ ಮಸಾಲ ಫ್ರೈ ಮಾಡ್ತಾ ಇದ್ದಾನೆ. ಫಿಶ್ ಒಂದು ಮೀನಿನ ಐಟಮ್, ಇನ್ನೊಂದು ಸ್ವೀಟ್ ಐಟಮ್. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಬನ್ನಿ. ಫಸ್ಟ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯಿತು, ಇವಾಗ ಅಡುಗೆ ಮಾಡೋದಲ್ಲ. ಯಾವುದು ಫಸ್ಟ್ ಸ್ವೀಟ್ ಮಾಡ್ತೀರಾ, ಯಾವ್ದು ಮಾಡ್ತೀರಾ? ಸ್ವೀಟ್ ಮಾಡಿ. ಓಕೆ, ಫಸ್ಟಿಗೆ ಸ್ವೀಟ್ ಯಾವುದು? ಕಾಜು ಬರ್ಫಿ ಅಲ್ಲ? ಕಾಜು ಬರ್ಫಿ. ಓಕೆ, ಇದಕ್ಕೆ ಇದು ಗೇರು ಬೀಜನ ಒಂದು 2 ಗಂಟೆ ಹಾಲಲ್ಲಿ ನೆನೆಸಿಟ್ಟಿದ್ದೇನೆ. ಓಕೆ, ಅಂದರೆ ಗೇರು ಬೀಜನ ಮೊದಲೇ ನಾವು ಹಾಲಲ್ಲಿ ಒಂದು 2 ಗಂಟೆ. ಏನು ಮಾಡೋದು ಫಸ್ಟಿಗೆ? ಈಗ ಫಸ್ಟಿಗೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಬೇಕು. ಓಕೆ, ಅಂದರೆ ಮಿಕ್ಸಿ ಅಂತೂ ರೆಡಿ ಇದೆ. ಓಕೆ. ಓಹ್, ಅದರಲ್ಲಿ ಗೇರು ಬೀಜ ಜಾಸ್ತಿನೇ ಉಂಟಲ್ಲ? ಹೌದು, ಕಾಜು ಬರ್ಫಿ ಅಲ್ಲ. ಕಾಜು ಬರ್ಫಿ ಅಂದರೆ ಗೇರು ಬೀಜ ಬೇಕೇ ಬೇಕು. ಫಸ್ಟ್ ರುಬ್ಕೊಳ್ಳಿ. ಓಕೆ, ಮಿಕ್ಸ್ ಮಾಡಲಾ? ನೀರೇನು ಹಾಕಬೇಕು ಅಂತಿಲ್ಲ? ಬೇಡ ಬೇಡ, ಅದರಲ್ಲಿ ಹಾಲು ಇದೆಯಲ್ಲ. ಓಕೆ, ಓಕೆ. ನಾವು ಮೊದಲೇ ಗೇರು ಬೀಜವನ್ನು ಹಾಲಿಗೆ ಹಾಕಿಟ್ಟ ಕಾರಣ ಜಾಸ್ತಿ ಬೇಗ ಆಗ್ತದಲ್ಲ? ಬೇಗ ಗ್ರೈಂಡ್ ಆಗ್ತದೆ. ಓಕೆ ಅಲ್ಲ? ಓಕೆ, ನೆಕ್ಸ್ಟ್ ಒಂದು ಪ್ಯಾನ್ ಕೊಡಿ. ಪ್ಯಾನ್ ಬೇಕು. ಬಾಣಲೆ ಆಯಿತು. ಇದಕ್ಕೆ ಈ ಮಿಕ್ಸ್ ಮಾಡಿದಂಥ ಓಕೆ ಗೇರು ಬೀಜ ಮತ್ತು ಹಾಲು ಅಲ್ಲ? ಓಕೆ, ಇದಕ್ಕೆ ನೀರು ಹಾಕಲಿಕ್ಕೆ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಬರೀ ಹಾಲಲ್ಲೇ ಮಾಡೋದು? ಬರೀ ಹಾಲು. ಓಕೆ, ಸಾಕಲ್ಲ? ಸಾಕು. ಓಕೆ, ಈಗ ಸ್ವಲ್ಪ ಸಕ್ಕರೆ ತಗೊಂಡು ಇದಕ್ಕೆ ಹಾಕು. ಓಕೆ, ಬಿಸಿ ಮುಟ್ಟಿದ ತಕ್ಷಣ ಬೇಗ ಹಾಕಬೇಕು, ಇಲ್ಲಾಂದ್ರೆ ಇದು ಬೇಗ ಆರಿ ಹೋಗ್ತದಲ್ಲ. ಓಕೆ, ಈಗ ಸಕ್ಕರೆ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ಅಲ್ಲ? ಹೌದು. ಓಕೆ, ಇದು ಕಾಜು 1 ಕಪ್ ಹಾಕಿದ್ರೆ ಇದು ಹಾಫ್ ಹಾಗೆ ಅದರ ಅರ್ಧ ಹಾಕಬೇಕು. 1 ಕಪ್ ಕಾಜು ಹಾಕಿದ್ರೆ ಅರ್ಧ ಕಪ್ ಸಕ್ಕರೆ. ಓಕೆ, ಹಾಲು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು. ಹಾಲು ಅದು ಒಂದು ನೆನಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದು ಸಾಕಲ್ಲ? ಓಕೆ, ಜಾಸ್ತಿ ಕೆಲಸ ಇಲ್ಲ ಇದಕ್ಕೆ? ಇಲ್ಲ ಇಲ್ಲ, ಗೇರು ಬೀಜ ಮತ್ತು ಹಾಲು ಸಕ್ಕರೆ ಇದ್ರೆ ಆಯ್ತಲ್ಲ? ತುಂಬಾ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿಯಾಗಿ. ಆದ್ರೆ ಅಷ್ಟೇ ಪೌಷ್ಟಿಕಾಂಶ ಇದೆ ನೋಡಿ, ಗೇರು ಬೀಜದಲ್ಲಿ ಒಳ್ಳೆ ಇದೆ. ಆಮೇಲೆ ಹಾಲು ಕೂಡ ಅದೇ ಸ್ವಲ್ಪ ಸಕ್ಕರೆ ನಾವು ಮೀಡಿಯಂ ಹೇಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯ್ತಲ್ಲ? ಇದು ಅರ್ಧ ಹಾಕೊಂಡ್ರೆ ನಿಮಗೆ ಮೀಡಿಯಂ ಸ್ವೀಟ್ ಇರ್ತದೆ, ಜಾಸ್ತಿ ಸಹ ಇರೋದಿಲ್ಲ, ಕಡಿಮೆ ಸಹ ಆಗೋದಿಲ್ಲ. ಇದೆಲ್ಲ ಮಕ್ಕಳಿಗೆಲ್ಲ ಭಯಂಕರ ಇಷ್ಟ ಆಗೋದಲ್ಲ? ಓಕೆ, ನಾವು ಹೊರಗಡೆಯಿಂದ ಸ್ವೀಟ್ಸ್ ಎಲ್ಲ ತರುವ ಬದಲು ಮನೆಯಲ್ಲೇ ಸ್ವೀಟ್ ಮಾಡ್ಕೊಳ್ಬಹುದು. ಓಕೆ, ನಾವೀಗ ಹಬ್ಬ ಹರಿದಿನ ಅಂತ ಹೌದು ಹೌದು, ದೀಪಾವಳಿ ಆ ಥರ ಏನಾದರೂ ಫೆಸ್ಟಿವಲ್ಸ್ ಎಲ್ಲ ಬಂದಾಗ ನಮಗೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಓಕೆ, ನೀವೀಗ ಸ್ವೀಟ್ ಅಂತ ಹೇಳಿದರೆ ಅದೇ ಈ ಥರ ಕಾಜು ಬರ್ಫಿ, ಆಮೇಲೆ ಬೇರೆ ಏನೆಲ್ಲ
ಈಗ ಮನೆಯಲ್ಲಿ ನಾರ್ಮಲ್ ಆಗಿ ಮಾಡ್ತಿದ್ದೀರಾ? ನಾರ್ಮಲ್ ಆಗಿ ಲಾಡು ಈ ಥರ ಎಲ್ಲ ಲಾಡು ಹೋಳಿಗೆ ಮಾಡ್ತೀವಿ. ಹೋಳಿಗೆ ಮಾಡ್ತಾರಲ್ಲ? ಕಾಯಿ ಹೋಳಿಗೆ. ಹೌದು. ಹೋಳಿಗೆ ಮತ್ತು ಅದೇ ಲಾಡು ಎಲ್ಲ ಸಾಧಾರಣ ನಾರ್ಮಲ್ ಆಗಿ ಮನೆಯಲ್ಲೇ ಮಾಡ್ತಾರಲ್ಲ? ಓಕೆ. ಕಾಯಿ ಹೋಳಿಗೆ ಕೂಡ ಮಾಡ್ತಾರೆ? ಮಾಡ್ಬೋದು. ಹೌದು. ಅಂದರೆ ಇದು ಫುಲ್ಲು ಡ್ರೈ ಆಗಬೇಕಾ ಹೇಗೆ? ಇದು ಒಳ್ಳೆ ಡ್ರೈ ಆಗಬೇಕು. ಓಕೆ. ಅಂದರೆ ಇದು ಡ್ರೈ ಸ್ವಲ್ಪ ಟೈಮ್ ತಗೊಳ್ತದೆ ಇದು. ಟೈಮ್ ತಗೊಳ್ತದೆ. ಹೌದು. ಈ ಥರದ ಅಡುಗೆಗಳೆಲ್ಲ ಮಾಡುವಾಗ ನಾವು ಅದರ ಜೊತೆಗೆ ಇರಬೇಕು, ಹೌದು ಬಿಟ್ಟು ಹೋಗ್ಲಿಕ್ಕೆಲ್ಲ ಇಲ್ಲ. ಹೌದು, ತಳ ಹಿಡಿಬಾರ್ದು. ತಳ ಹಿಡಿಲಿಕ್ಕಿಲ್ಲ. ಹೌದು. ಹೇಳಿ ಮ್ಯಾಮ್, ನೀವು ಬೇರೆ ಏನು ಹವ್ಯಾಸಗಳೆಲ್ಲ ಇಟ್ಕೊಂಡಿದ್ದೀರಾ? ಕುಕ್ಕಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತಾನೆ. ಏನಾದರೂ ಟಿವಿ ಶೋ ಆ ಥರ ನೋಡಿ ಎಲ್ಲ ಟ್ರೈ ಮಾಡ್ತಾರಲ್ಲ? ಹೌದು. ಮನೇಲಿ ಹಾಗೆಲ್ಲ ಮನೆಯವರು ಮನೆಯಲ್ಲಿ ಅಮ್ಮನವರ ಎಲ್ಲ ಇದ್ರೆ ಅಡುಗೆಯಲ್ಲೇ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ, ನಾರ್ಮಲ್ ಅಡುಗೆಗಿಂತ ಏನಾದರೂ ಗಮ್ಮತ್ತು ಮಾಡುವ. ಈ ಸ್ಟೇಜಲ್ಲಿ ಸ್ವಲ್ಪ ತುಪ್ಪ ಬಳಸುವ. ತುಪ್ಪನ? ಓಕೆ. ಸ್ವಲ್ಪ. ಓಕೆ, ಸಾಕು. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ಲ? ಹೌದು, ಬೇಗ ತಳ ಹಿಡ್ಕೊಳ್ಳೋದಿಲ್ಲ ತುಪ್ಪ ಹಾಕಿದ್ರೆ. ಹೌದು. ಇನ್ನೂ ಡ್ರೈ ಆಗಲಿ ಉಂಟು? ಇನ್ನು ಸ್ವಲ್ಪ ಡ್ರೈ ಆಗಬೇಕು. ಓಕೆ. ಗೋಡಂಬಿ ಲಾಸ್ಟಿಗೆ ಹಾಕೋದಿಲ್ಲ? ಹಾಂ. ಆಗಿದೆ. ರೆಡಿ ಆಗಿದೆ? ಆಫ್ ಮಾಡೋದಾ? ಓಕೆ. ಎಸ್. ಇನ್ನು ಪ್ಲೇಟಿಗೆ. ಓಕೆ. ಇದು ತಣ್ಣಗಾದ್ಮೇಲೆ ಬಟರ್ ಪೇಪರಲ್ಲಿ. ಹಾಂ, ಓಕೆ. ಅಂದರೆ ಅದರ ಪ್ಲೇಟಲ್ಲಿ ಹಾಕಿ. ಹೌದು. ಆಮೇಲೆ ಅದರ ಶೇಪಿಗೆ ಕಟ್ ಮಾಡಲಿಕ್ಕಲ್ಲ? ಓಕೆ. ಈಗ ಆಲ್ಮೋಸ್ಟ್ ಚೆನ್ನಾಗಿದೆಲ್ಲ? ಹಾಂ. ಈ ಥರ ಫಾಯಿಲ್ ಪೇಪರ್ ಸಿಗ್ತದಲ್ಲ, ಕೇಕ್ ಎಲ್ಲ ಬೇಕ್ ಮಾಡುವಂಥದ್ದು. ಹೌದು. ಅದರಲ್ಲಿ ಅದರ ಮೇಲೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತಲ್ಲ? ಓಕೆ. ನಿಮಗೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಇದರಲ್ಲಿ. ಓಕೆ. ಹಾಂ ಹಾಂ. ಇದಕ್ಕೆ ಸ್ವಲ್ಪ ತುಪ್ಪ ಸವರಿ. ಓಕೆ. ಅಂದರೆ ಇದು ಸ್ವಲ್ಪ ಹೊತ್ತು ಹೀಗೆ ಇಡಬೇಕು, ಅದೆಲ್ಲ ಪ್ಲೇಟಿಗೆ ಹಾಕಿ ಇಡಬೇಕಲ್ಲ? ಓಕೆ. ಈಗ ಇದನ್ನ ಇನ್ನೊಂದು ಅರ್ಧ ಗಂಟೆ ಆರ್ಲಿಕ್ಕೆ ಬಿಡಲ್ಲ? ಓಕೆ. ಇದು ಜೊತೆಗೆ ಈ ಥರ ಗೋಡಂಬಿ ಇಟ್ಕೊಳ್ತಿದ್ದೀರಾ? ಡೆಕೋರೇಷನ್. ಓಕೆ. ಗೋಡಂಬಿ ಎಲ್ಲ ಈಗ ಮೊದಲೇ ಇಟ್ಟಾಗ ಗಟ್ಟಿ ಆದ ನಂತರ ಹೌದು ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ. ಇನ್ನಿದು ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡುವಂಥದ್ದು. ಓಕೆ. ಹಾಗಾದರೆ ಪೂರ್ತಿ ತಣ್ಣಗಾದ ನಂತರ ನೀವು ಸರ್ವ್ ಮಾಡಿ ನನಗೆ ಕೊಡ್ತೀರಾ? ಹೌದು. ಓಕೆ. ಈಗ ರುಚಿಯಾದ ಕಾಜು ಬರ್ಫಿ ರೆಡಿಯಾಗಿದೆ. ಓಕೆ. ಕಾಜು ಬರ್ಫಿ ರೆಡಿ ಅಲ್ಲ? ನಾರ್ಮಲ್ ಆಗಿ ನಾವು ಮನೆಯಲ್ಲೇ ಬೇಕರಿ ಐಟಮನ್ನು ರೆಡಿ ಮಾಡ್ಬೋದು ಅಂತಲ್ಲ? ಓಕೆ. ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಕೈ ರುಚಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ. ಸುನೀತಾ ಮ್ಯಾಮ್ ಸಾಕಾಗಿರುವಂತಹ ಕಾಜು ಬರ್ಫಿ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಅಂತ ಹೇಳ್ಕೊಂಡು ಜೊತೆಗೆ ಏನು ಮೇಲಿಂದ ಗೋಡಂಬಿ ಎಲ್ಲ ಹಾಕಿ ಗಮ್ಮತ್ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕಾಜು ಬರ್ಫಿ ತಯಾರಿಸುವ ವಿಧಾನ: ಮೊದಲು 1 ಗಂಟೆಗಳ ಕಾಲ ಹಾಲಿನಲ್ಲಿ ನೆನೆಸಿಟ್ಟ 1 ಕಪ್ ಗೋಡಂಬಿಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಹಾಕಿ ಅರ್ಧ ಕಪ್ ಸಕ್ಕರೆ ಸೇರಿಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಸ್ವಲ್ಪ ಗಟ್ಟಿಯಾದ ನಂತರ 2 ಚಮಚ ತುಪ್ಪ ಹಾಕಿ ತಿರುವುತ್ತಾ ಬೇಯಿಸಿ. 1 ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ಕಾಜು ಬರ್ಫಿ ತಯಾರು. ಓಕೆ. ಸುನೀತಾ ಮ್ಯಾಮ್ ಸಾಕಾಗಿರುವಂತಹ ಕಾಜು ಬರ್ಫಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ದಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅದರ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂದಾಲ್ ತತಿನ ಸೋಸ್, ಮೆಕ್ಕೈ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ಸುನೀತ್ ಅವರು ಸಾಗಲಾಗಿರುವಂತಹ ಒಂದು ಸ್ವೀಟ್ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಖಾರದ್ದು ಏನೋ ಒಂದು ಸ್ಪೆಷಲ್ ಫಿಶ್ ಐಟಮ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಎಸ್ ಮ್ಯಾಮ್, ಇವಾಗ ಫಿಶ್ ಇದ್ದು ಏನು ಮಾಡ್ತಿದ್ದೀರಾ ಅಂದರೆ? ನಾವು ಕೇರಳ ಸ್ಟೈಲಲ್ಲಿ ಬಾಳೆ ಎಲೆಯಲ್ಲಿ ಫ್ರೈ ಮಾಡ್ತಾರೆ. ಓಕೆ. ಕೇರಳ ಸ್ಟೈಲಲ್ಲಿ ಬಾಳೆ ಮಸಾಲಾ ಫ್ರೈ ಅಂತ ಎಲ್ಲರೂ ಮಸಾಲಾ ಫ್ರೈ ಮಾಡ್ತಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಕೇರಳ ಸ್ಟೈಲ್ ಮಾಡ್ತಾರೆ. ಜೊತೆಗೆ ಬಾಳೆ ಎಲೆಯಲ್ಲಿ ಫ್ರೈ ಮಾಡೋದಾ? ಹೌದು. ಮಸಾಲೆ ಎಲ್ಲ ಹಾಕಿ ಲಾಸ್ಟಲ್ಲಿ ಬಾಳೆ ಎಲೆಯಲ್ಲಿ ಫ್ರೈ. ಇದಂತೂ ಗಮ್ಮತ್ ಇರ್ಬೋದಲ್ಲ?
ಓಕೆ ಏನು ಮಾಡಬೇಕು, ಏನು ಬೇಕು ಈಗ ಸ್ಟಾರ್ಟಿಗೆ? ಈಗ ಬಣಲೆ ಬಾಣಲೆ ಬೇಕಲ್ಲ, ಬಾಣಲೆ ಅಂತೂ ರೆಡಿ ಇದೆ. ಓಕೆ ಓಕೆ, ಇದಕ್ಕೆ ಆಯಿಲ್ ಆಯಿಲ್ ಹಾಕಬೇಕಾ? ಹಾಕ್ಬೇಕು ಫಸ್ಟ್. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸ್ವಲ್ಪ ಓಕೆ, ಸಾಕಾ? ಸಾಕು. ಓಕೆ ಓಕೆ, ಆಯಿಲ್ ಅಂತೂ First ಗೆ? ಬಿಸಿ ಆಗ್ತಾ ಉಂಟು. ಹಾಂ. ಓಕೆ, ಈಗ ಹಾ. ಇದು ಸಣ್ಣ ನೀರುಳ್ಳಿ, ಚಿಕ್ಕ ಈರುಳ್ಳಿ, ಹಾ, ಹೌದು, ಹಾ. ಈರುಳ್ಳಿ. ಅಂದ್ರೆ ಇದು ಶಾಲೆಟ್ಸ್ ಅಂತಾರೆ. Shallots, ಸ್ವಲ್ಪ ಹಾ. ಇದು ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಕಷ್ಟ, ಇರ್ಬೋದಲ್ಲ? ಆದ್ರೆ ಸ್ವಲ್ಪ ಟೇಸ್ಟ್ ಅಂತೂ ಹೌದು, super ಮನೇಲಿ ಆಗಿರ್ತದೆ. ಮಕ್ಕಳೆಲ್ಲ ಅವ್ರ ಜೊತೆ ಹೌದು. ಬಿಡಿಸ್ಲಿಕ್ಕೆ ಕೊಡಬೇಕಲ್ಲ. ಓ, ಅಷ್ಟು ಚಿಕ್ಕ ಈರುಳ್ಳಿ ಅಲ್ಲ, ಅದನ್ನು ಹೇಗೆ ಅಂದರೆ ಅದು ಇದು ಕೇರಳದಲ್ಲಿ ಇದೇ ತರದ್ದು ಜಾಸ್ತಿ ಅವರು ಯೂಸ್ ಜಾಸ್ತಿ ಮಾಡ್ತಾರೆ. ಓಕೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾ, ಹೌದು, ಒಳ್ಳೆ. ಓಕೆ, ಅದೊಂದು ನೀವೊಂದು 10 ಈರುಳ್ಳಿ ತಗೊಂಡಿದ್ದೀರಾ ಅಂತ? ಹಾ, ಒಂದು 200 ಗ್ರಾಮ್ ಆಗುವಷ್ಟು. 200 ಗ್ರಾಮ್ಸ್. ಓಕೆ, ಇದನ್ನು ನಾರ್ಮಲ್ ಆಗಿ ಬೆಳ್ಳುಳ್ಳಿ ಥರ ತಗೊಳ್ಬೇಕಷ್ಟು, ಹೌದು. ಗ್ರಾಮ್ ಥರ? ಹೌದು ಹೌದು. ಓಕೆ ಇದರಲ್ಲಿ ಮಾಡ್ಬೇಕಂತ ಏನಿಲ್ಲ, ಈರುಳ್ಳಿ ಸಹ ಹಾಕ್ಬೋದು. ಓಕೆ, ಈರುಳ್ಳಿ ಆದ್ರೆ ಒಂದು 2 ರಿಂದ 3 ಹಾಕೊಂಡ್ರೆ ಹೌದು, ಈ ಥರ ಈರುಳ್ಳಿ ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಕೆಲಸಕ್ಕೆ ಹೋಗುವವರಿಗೆಲ್ಲ ಇದನ್ನೆಲ್ಲ ಹಾ. ತುಂಬಾ ಟೈಮ್ ಬೇಕಲ್ವಾ? ಹಾಂ, ಅದು ಹೌದು, ಮನೆಯಲ್ಲಿ ಬೇಗ ಬೇಗ ಹೌದು, ಬೇಕಾಗುತ್ತೆ. ಹೌದು, ಇದಾದರೆ ಫ್ರೀ ಟೈಮಲ್ಲಿ ಹೌದು. ಈ ಥರ ಈರುಳ್ಳಿ ಯೂಸ್ ಮಾಡ್ಬೋದು. ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು. ಕರಿಬೇವಲ್ಲ? ಓಕೆ, ಕೆಲಸಕ್ಕೆ ಹೋಗೋರು ಅಂತೇಳಿ ನೀವೇನು ಮನೆಯಲ್ಲೇ ಇದ್ದೀರಾ ಹೇಗೆ? ಹೌದು, ನಾನು ಮಾಡಲ್ಲ. ಹೌದು ಹೌಸ್ ವೈಫ್? ಹೌದು. ಓಕೆ, ಮನೆ ಅಂತೇಳಿದರೆ ಅದು ಮಹಿಳೆಯರು ಮನೆಯಲ್ಲಿದ್ದರೆ ಅದು ಒಂದು ಒಳ್ಳೆಯದು, ಅಂದರೆ ಕೆಲಸಕ್ಕೆ ಹೋಗಬೇಕು ಅಂತೇನಿಲ್ಲ, ಏನಿಲ್ಲ. ಮನೆಯಲ್ಲಿ ಕೂಡ ಅಡುಗೆ ಎಲ್ಲ ಮಾಡೋದು. ಹೌದು. ಓಕೆ ಓಕೆ, ಇನ್ನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಓಕೆ, ಸಾಕು, ಒಂದು ಅರ್ಧ ಸ್ಪೂನ್ ಅಷ್ಟಲ್ಲ? ಅರ್ಧ ಸ್ಪೂನ್. ಇದು ಈರುಳ್ಳಿ ತುಂಬ ಕೆಂಪಾಗ್ಲಿಕ್ಕಿಲ್ಲ, ಅಂದರೆ ಸಾಧಾರಣ ಫ್ರೈ ಆದರೆ ಸಾಕು. ಫ್ರೈ ಆದರೆ ಸಾಕಲ್ಲ? ಓಕೆ, ಬೆಳ್ಳುಳ್ಳಿ ಹಸಿ ವಾಸನೆ ಸ್ವಲ್ಪ ಹೋಗಲಿ. ಹಾಂ ಓಕೆ. ಈ ಈರುಳ್ಳಿಯನ್ನೆಲ್ಲ ನಾರ್ಮಲಾಗಿ ಪದಾರ್ಥಕ್ಕೆ ಮಾತ್ರ ಯೂಸ್ ಮಾಡಬೇಕಷ್ಟಲ್ಲ? ಅಲ್ಲಲ್ಲ, ಈಗ ಇದು ಈರುಳ್ಳಿ ಅಂಶ- ಬಜ್ಜಿಗೆಲ್ಲ? ಅಲ್ಲ, ಇದು ಕೆಮ್ಮು ಶೀತ ಅದಕ್ಕೆಲ್ಲ ಈ ತರ ಇದನ್ನು ಸಹ ಯೂಸ್ ಮಾಡ್ತಾರೆ. ಹೌದು, ಬೇಗ ನೆಗಡಿ ಎಲ್ಲ ಇದ್ರೆ ಬೇಗ ಕಡಿಮೆ ಆಗ್ತದೆ. ಹಾಂ, ಈ ಥರ ಈ ಈರುಳ್ಳಿ ಯೂಸ್ ಮಾಡ್ಬೋದು. ಇದನ್ನು ಕಷಾಯ ಮಾಡ್ತಾರೆ ಇದರಿಂದ. ಕಷಾಯ ಮಾಡ್ತಾರೆ ಈರುಳ್ಳಿಯಲ್ಲಿ? ಹೌದು, ಓಕೆ, ಪೆಪ್ಪರ್ ಎಲ್ಲ ಹಾಕಿ ಮಾಡ್ತಾರೆ. ಓಹೋ. ಇನ್ನು ಇದಕ್ಕೆ ಟೊಮೆಟೊ ಹಾಕೋ. ಟೊಮೆಟೊ ಹಾಕ್ತಿದ್ದಲ್ಲ? ಓಕೆ, 1-2 ಟೊಮೆಟೊ ಅಲ್ಲ? ಹೌದು. ಓಕೆ, ಇದು ಟೊಮೆಟೊ ಸ್ವಲ್ಪ ಬೇಯಬೇಕು. ಬೇಯಬೇಕಲ್ಲ? ಓಕೆ, ಸ್ವಲ್ಪ ಬೇಗ ಬೇಯಲಿಕ್ಕೋಸ್ಕರ ನಾವು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಓಕೆ. ಹಾಂ, ಉಪ್ಪು ಹಾಕಿದರೆ ಬೇಗ ಬೇಗ ಬೇಕಲ್ಲ? ಬೇಯ್ತದೆ. ನನಗೂ ಗೊತ್ತಿರಲಿಲ್ಲ, ನಾನು ಇಲ್ಲೇ ಕಲ್ತ್ಕೊಂಡೆ, ಅಂದರೆ ಹೌದು, ಉಪ್ಪು ಹಾಕಿದರೆ ಬೇಗ ಸ್ವಲ್ಪ ಬೇಯ್ತದೆ. ಬೇಗ ಬೇಯ್ತದೆ. ಓಕೆ, ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಇನ್ನು ಮೆಣಸಿನ್ಕಾಯಿ ಹಾಕಿ. ಮೆಣಸಿನಕಾಯಿ, ಕಾಯಿ ಖಾರ ನೋಡ್ಕೊಂಡು ಹಾಕೊಳ್ಬೇಕು. ಓಕೆ, ನೀವೊಂದು 2 ಮೆಣಸಿನ ಒಂದು ಮೆಣಸಿದೆ ಒಂದು ಇದರಲ್ಲಿ ಸಾಕಲ್ಲ? ಅಷ್ಟೇ. ಓಕೆ, ಆಮೇಲೆ ಅದಕ್ಕೆ ಮೆಣಸಿನ ಹುಡಿ ಹಾಕ್ಲಿಕ್ಕೆ ಉಂಟಾ? ಸ್ವಲ್ಪ. ಇನ್ನು ಮಸಾಲ ಐಟಮ್ ಹಾಕೊಳ್ಳೋ. ಮಸಾಲನ? ಓಕೆ, ಸ್ವಲ್ಪ ಹಾಂ, ಅರಿಶಿನ ಪೌಡರ್. ಅರಿಶಿನ ಪೌಡರ್ ಎಷ್ಟು, ಒಂದು 1/4 ಸ್ಪೂನಾ? ಹಾಂ, 1/4 ಸ್ಪೂನ್ ಸಾಕು. ಸಾಕಾ? ಅಷ್ಟು. ಸ್ವಲ್ಪ ಸಾಕು ಸಾಕು. ಓಕೆ, ಆಮೇಲೆ ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ. ಎಷ್ಟು ಹಾಕಿ? ಅಷ್ಟು ಬೇಡ, ಚೂರು, ಒಂದು 1/4 ಸ್ಪೂನ್. ಸಾಕು. ಸಾಕಾ? ಇನ್ನು ರೈಸ್ ಅವರ ಹಾಂ, ಫಿಶ್ ಮಸಾಲ. ಫಿಶ್ ಮಸಾಲ. ಓಕೆ, ರೈಸ್ ಅವರ ಫಿಶ್ ಮಸಾಲವನ್ನು ಹಾಕಿದ್ದೀವಿ. ಓಕೆ, ಇದೊಂದು 1 ರಿಂದ 1.5 ಸ್ಪೂನ್ ಇರಲಿ. 1.5 ಸ್ಪೂನ್. ಓಕೆ, ಸ್ಲೋವಲ್ಲೇ ಇರಲಿ ಅಲ್ಲ? ಹಾಂ, ಸ್ಲೋವಲ್ಲೇ ಇರಲಿ. ಮಸಾಲ ಐಟಮ್ ಹಾಕಿದ ಕೂಡಲೇ ಜಾಸ್ತಿ ಉರಿ ಇಡಬಾರ್ದು, ಇರ್ಬೋದಲ್ಲ? ಅದು ಕರಟಿ ಹೋಗ್ತದಲ್ಲ. ಹೌದು ಹೌದು. ನೀವು ಹೆಚ್ಚಾಗಿ ನಾನ್ ವೆಜ್ಜೇ ಅಡುಗೆ ಮಾಡೋದಾ ಹೇಗೆ? ಮನೆಯಲ್ಲೆಲ್ಲ ವಾರಕ್ಕೊಂದ್ಸಲ ನಾನ್ ವೆಜ್ ಆ ಥರ ಎಲ್ಲ ಇರುತ್ತಲ್ಲ? ನಾನ್ ವೆಜ್ ಮಾಡ್ತಾನೆ, ವೆಜ್ ಮಾಡ್ತಾನೆ. ಮಾಡ್ತಾರೆ. ಓಕೆ, ಈಗ ಇದಕ್ಕೆ ಸ್ವಲ್ಪ ಲೈಮ್ ಹಾಕೋಣ. ಓಕೆ, ಲಿಂಬೆ ಹಾಕ್ತಿದ್ದೀರಲ್ಲ? ಸ್ವಲ್ಪ ಹುಳಿಗೆ ಅಲ್ಲ? ಓಕೆ, ನಾವು ಟೊಮೆಟೊ ಆಲ್ರೆಡಿ ಹಾಕಿದ್ದೇವೆ, ಹೌದು. ಅಂದರೆ ಸ್ವಲ್ಪ ಲಿಂಬು ಹಾಕ್ತಿದ್ದೀವಲ್ಲ? ಓಕೆ, ಸಾಕು. ಸಾಕಲ್ಲ? ಆಲ್ಮೋಸ್ಟ್ ಮಸಾಲೆ ರೆಡಿ ಅಲ್ಲ? ಹೌದು. ಇದು ಸ್ವಲ್ಪ ಮಸಾಲೆ ಹೀಗೆ ಇರಲಿ. ಆಚೆಗೆ ನಾವು ಫ್ರೈಯಿಂಗ್ ಪ್ಯಾನಲ್ಲಿ ಇದು ಒಂಚೂರು ಫ್ರೈ ಮಾಡಬೇಕಾ? ಇದು ನಾನು ಹಾಂ,
ಇದಕ್ಕೆ ಯಾವ ಫಿಶ್ ಅದು? ಇದು ಪಾಂಫ್ರೆಟ್ ಅಂತಾರೆ. ಹಾಂ, ಮಾಂಜಿ ಮೀನಲ್ಲ? ಹೌದು. ಓಕೆ. ಇದಕ್ಕೆ ಮಸಾಲ ನೀವು ಆಲ್ರೆಡಿ ಹೌದು, ಮಸಾಲ ಇಲ್ಲದ್ರೆ ಮಸಾಲ ಎಳ್ಕೊಳ್ಳೋದಿಲ್ಲಲ್ಲ, ಇದು ದೊಡ್ಡ ಮೀನಲ್ಲ, ಅದಕ್ಕೆ ಆಲ್ರೆಡಿ ಮಸಾಲ ಹಾಕೊಂಡು ಬಂದಿದೆ. ಮಸಾಲ ಹಾಕಿ ರೆಡಿ ಮಾಡಿ ಒಂದು ಅರ್ಧ ಗಂಟೆ 1 ಗಂಟೆ ಇಟ್ಟರೆ ಇಟ್ಕೊಂಡು ಮನೇಲಾಗಿ ನಾವು ನಾರ್ಮಲ್ ಆಗಿ ಮನೇಲಿ ಮಾಡೋದಾದ್ರೆ ಅರ್ಧ ಗಂಟೆ ಮೊದಲೇ ಮಸಾಲ ರೆಡಿ ಮಾಡಿ ಇಟ್ಟರೆ ಆಯ್ತಲ್ಲ. ಓಕೆ. ಈಗ ನಿಮಗೆ ಈಗ ಇದಕ್ಕೆ ಅಚ್ಚ ಖಾರದ ಪುಡಿ, ಅರಿಶಿನ, ಮತ್ತೆ ಸ್ವಲ್ಪ ಲಿಂಬೆ ರಸ, ಉಪ್ಪು ಇಷ್ಟು ಹಾಕೊಂಡು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಓಕೆ. ಈಗ ನಿಮಗೆ ತವ ಇಡಬೇಕಲ್ಲ? ಓಕೆ. ಇದನ್ನು ಈ ಕಡೆ ಇಟ್ಟು ಅಲ್ಲಿಡುವಲ್ಲ? ಹಾಂ ಸರ್. ಓಕೆ. ಇದಕ್ಕೆ ಆಯಿಲ್ ಬೇಕಾ? ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಜಾಸ್ತಿ ಬೇಕಾಗುತ್ತಾ? ಇಲ್ಲ, ಇದು ಜಸ್ಟ್ ಶಾಲೋ ಫ್ರೈ. ಸಾಕಾ? ಹಾಂ ಸಾಕು. ಸ್ವಲ್ಪ ತಳ ಹಿಡಿಯೋದಾಗೆ ಸ್ವಲ್ಪ ತಳ ಹಿಡಿಯೋದಾಗೆ ಕೊತ್ತಂಬರಿ ಯಾವುದು ಕರಿಬೇವು ಸೊಪ್ಪು ಹಾಕಿದರೆ ಆಗ್ತದಾ? ಓಕೆ. ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತಲ್ಲ? ಹೌದು. ಇದನ್ನು ಫ್ರೈ ಇಟ್ಕೊಳ್ಳಿ. ಮಾಂಜಿ ಎಲ್ಲ ಹೇಳಿ ನೀವು? ಹೌದು. ಮೀನಿನ ಫ್ಲೇವರ್ ಹಾಗೆ ಹೊಡಿತಂತಲ್ಲ? ಹಾಂ, ಒಂದು ಸೈಡ್ ಬೆಂದಿದೆ. ಓಕೆ. ಮೀನು ತವ ಫ್ರೈ ಆಗ್ತಂತಲ್ಲ ಈಗ? ಇದು ಈಗ ಫ್ರೈ ಆಗ್ತಾ ಉಂಟು. ಇದು ಫ್ರೈ ಆಗುವಾಗ ನೀವು ಫಿಶಲ್ಲಿ ಬೇರೆ ಯಾವುದೆಲ್ಲ ಡಿಶ್ ಮಾಡ್ತೀರಾ ಅಂತ? ಈಗ ಸ್ಪೆಷಲ್ ಆಗಿ ನಾರ್ಮಲ್ ಫ್ರೈ ಮಾಡ್ತೇವೆ, ಸಾರು ಮಾಡ್ತೇವೆ. ಓಕೆ. ಹಾಗೆ ಅದೇ ಫಿಶ್ ಫ್ರೈ ಈ ಥರ ಎಲ್ಲ ಫಿಶನ್ನು ಅಡುಗೆ ಮಾಡ್ಲಿಕ್ಕೆ ಹೋದರೆ ಜಾಸ್ತಿ ಇರುತ್ತೆ. ಓಕೆ. ಬೇರೆ ಗ್ರೀನ್ ಮಸಾಲ, ಫಿಶ್ ಗ್ರೀನ್ ಮಸಾಲ ಮಾಡ್ತೇವೆ. ಫಿಶಲ್ಲಿ ಕೂಡ ಗ್ರೀನ್ ಮಸಾಲ ಮಾಡ್ತಾರೆ. ಓಕೆ. ಹಾಗಾದರೆ ಅಲ್ಲಿ ಕಾಯಿ ಮೆಣಸು ಜಾಸ್ತಿ ಯೂಸ್ ಮಾಡ್ಬೋದು. ಕಾಯಿ ಮೆಣಸು, ಆಮೇಲೆ ಕರಿಮೆಣಸು ಎಲ್ಲ ಹಾಕಿ ಮಾಡ್ತಾರೆ. ಏನು ಸೊಪ್ಪೆಲ್ಲ ಹಾಕ್ತೀರಾ? ಕರಿಮೆಣಸು ಹಸಿ ಬರ್ತದೆ ನೋಡಿ. ಕರಿಮೆಣಸು ಹಸಿ ಬರುತ್ತೆ? ಹಸಿ ಗಿಡದಲ್ಲಿ ಹಣ್ಣಾಗುವ ಮೊದಲು ಹಸಿ ಅದನ್ನು ಯೂಸ್ ಮಾಡ್ಬೋದಲ್ಲ? ಅದನ್ನು ಖಾರಕ್ಕೆ ಅದು ಹಾಕ್ತಾರೆ. ಹಸಿ ಮೆಣಸು ಸ್ವಲ್ಪ ಹಾಕ್ತಾರೆ. ಓಕೆ. ಆ ಥರ ಫಿಶಲ್ಲಿ ಕೂಡ ಗ್ರೀನ್ ಮಸಾಲ ಮಾಡ್ಬೋದಲ್ಲ? ಓಕೆ. ಇದು ಸಾಕು. ರೆಡಿಯಾ? ಪ್ಲೇಟ್ ಬೇಕಲ್ಲ? ಆಫ್ ಮಾಡೋದಾ? ಓಕೆ. ಇದಾಗಿದೆ. ಫಿಶ್ ಅಂತೂ ರೆಡಿ, ಮಸಾಲೆ ಅಂತೂ ರೆಡಿ. ಹೌದು. ಇವಾಗ ಏನು ಬೇಕು ಅದಕ್ಕೆ? ನೈಫ್ ಬೇಕಾ? ಇನ್ನು ಬಾಳೆ ಎಲೆ ಉಂಟಲ್ಲ? ಹಾಂ. ಓಕೆ. ಇದನ್ನು ತಗೊಳ್ಳಿ. ಓಕೆ. ಇದು ಸ್ಪೆಷಲಾಗಿ ನಿಮ್ಮ ಕೇರಳದಲ್ಲಿ, ಕಾಸರಗೋಡಲ್ಲಿ ಸ್ಪೆಷಲಾಗಿ ಬಾಳೆ ಎಲೆ ಮಾಡಿ. ಆಗ ಇದರ ಫ್ಲೇವರ್ ಇದೆಯಲ್ಲ, ಅದು ಮೀನಿಗೆ ಬಂದು ಒಂಥರ ಚೆನ್ನಾಗಿ ಬರುತ್ತೆ. ಹೌದು. ನಮಗೆ ಕೆಲವು ಹೋಟೆಲ್ಗಳಲ್ಲಿ ತಂದು ಕೊಡ್ತಾರೆ ನೋಡಿ, ಬಾಳೆ ಎಲೆ ಹಾಕಿ ಪ್ಲೇಟಲ್ಲಿ ತಂದು ಕೊಡ್ತಾರೆ, ಚೆನ್ನಾಗಿರುತ್ತೆ ಅದು. ಓಕೆ. ಬಾಳೆಲೆ ಅಂತೂ ರೆಡಿ ಆಗಿದೆ. ಓಕೆ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಓಕೆ. ಆಮೇಲೆ ಈ ಮಸಾಲ ಇದೆಯಲ್ಲ, ಮಸಾಲೆ ರೆಡಿ ಇದೆ. ಈ ಮಸಾಲವನ್ನು ಇದರ ಮೇಲೆ ಹಾಕ್ಕೊಳ್ಳಿ. ಓಕೆ. ಹೀಗೆ ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಳಿ. ಈ ಥರ ಎಲ್ಲ ಮಸಾಲೆ ಬಾಳೆ ಎಲೆ ಹಾಕಿ ಮೀನು ಕೊಟ್ಟರೆ ಊಟ ಬೇಡ, ಹಾಗೆ ತಿನ್ಬೋದಲ್ಲ? ಹೌದು. ಫಿಶ್ ಎಷ್ಟು ದೊಡ್ಡದಿದೆ ಅಷ್ಟು ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಳಿ. ಓಕೆ. ಆಮೇಲೆ ಈ ಫಿಶನ್ನು ಇದರ ಮೇಲೆ ಹಾಕ್ಕೊಳ್ಳಿ. ಓಕೆ. ಆಮೇಲೆ ಪುನಃ ಈ ಮಸಾಲಾನ ಇದರ ಮೇಲೆ ಹಾಕ್ಕೊಳ್ಳಿ. ಓಕೆ. ನಿಮ್ಮ ಮನೆಯಲ್ಲೆಲ್ಲ ಎಲ್ಲರೂ ನಾನ್ ವೆಜ್ ಪ್ರಿಯರಾ? ಹೌದು. ಓಕೆ. ಹಾಗಾದರೆ ಈ ಥರ ಎಲ್ಲ ಹಸ್ಬೆಂಡ್ ಅವರೆಲ್ಲ ಗಮ್ಮತ್ತು ಫಿಶ್ ಹೊಡಿಬೋದಲ್ಲ? ಹೌದೌದು. ಓಕೆ. ನಾನ್ ವೆಜ್ ಅಂತೂ ಮನೆಯಲ್ಲಿ ನಾರ್ಮಲ್ ಆಗಿ ನಾನ್ ವೆಜ್ ಇದ್ದವರಿಗೆ ವೆಜ್ ಅಂತೂ ಇಷ್ಟನೇ ಆಗೋದು, ನಾನ್ ವೆಜ್ ಇಷ್ಟ ಆಗೋದು. ಇನ್ನು ಇದರ ಮೇಲೆ 1-2 ಸ್ಪೂನ್ ಹಾಲಾ? ತೆಂಗಿನ ಹಾಲು. ತೆಂಗಿನ ಹಾಲು? ಓಕೆ. ನಾರ್ಮಲ್ ಹಾಲಲ್ಲ, ತೆಂಗಿನ ಹಾಲು ಹಾಕ್ತಿದ್ರು. ತೆಂಗಿನ ಹಾಲು. ಓಕೆ. ಇದು ತುಂಬ ಗಟ್ಟಿ ಇರಬೇಕು. ತೆಂಗಿನ ಹಾಲು ಗಟ್ಟಿ ಇರಬೇಕು, ಸ್ವಲ್ಪ ಗಟ್ಟಿ ಇರಬೇಕು. ಓಕೆ. ಇಷ್ಟನ್ನೆಲ್ಲ ಹಾಕಿ ಇನ್ನು ಇದನ್ನು ತವಾದಲ್ಲಿ ಫ್ರೈ ಮಾಡಲಿಕ್ಕೆ. ಓಕೆ. ಆಮೇಲೆ ಇದರ ಮೇಲೆ ಈ ಥರ ಬಾಳೆಲೆಯನ್ನು ಈ ಥರ ಮುಚ್ಕೊಳ್ಬೇಕು. ಓಕೆ. ಮುಚ್ಚಿ ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಬೇಕಲ್ಲ? ಬಾಳೆಲೆ ದೊಡ್ಡದು ತಗೊಂಡಷ್ಟು ಒಳ್ಳೆಯದಲ್ಲ? ಹೌದು ಹೌದು. ಓಕೆ. ನಮಗೆ ಚಿಕ್ಕದು ಸಿಕ್ಕಿದ್ದು. ಓಕೆ. ಮತ್ತು ಈ ಬಾಳೆ ಎಲೆದು ಇದು ಬರ್ತದಲ್ಲ, ಇದರಿಂದ ನಾರು. ಹೌದು, ನಾರಲ್ಲಿ ಕಟ್ಕೊಳ್ಬೇಕಲ್ಲ? ಹೌದು. ಓಕೆ. ಇದು ಬಿಚ್ಕೊಳ್ಬಾರ್ದು. ಓಕೆ.
ಇದು ಹೀಗೆ ಹಾಂ. ಇದರ ಬಾಳೆ ನಾರಿನಿಂದ ಓಕೆ ಹೀಗೆ ಆ ಥರ ಕಟ್ಟಿ ಕಟ್ಟಬೇಕಲ್ಲ. ಹೌದು. ನಾವು ಬೇರೆ ಹಗ್ಗ ಯೂಸ್ ಮಾಡಬೇಕು ಅಂತಿಲ್ಲ, ಬಾಳೆ ನಾರನ್ನು ಕರೆಕ್ಟಾಗಿ ಯೂಸ್ ಮಾಡಿದರೆ ಅದೇ ಹಗ್ಗ ಆಗ್ತದಲ್ಲ. ಹೌದು. ಓಕೆ, ಈಗ ಅದು ರೆಡಿಯಾಗಿದೆ. ಈಗ ತವ ಇಡಬೇಕಾ? ತವ ಇಡಿ. ಓಕೆ, ಹಾಗಾದರೆ ಗ್ಯಾಸ್ ಓಡಿಸ್ಬೇಕಲ್ಲ. ಆಯಿಲ್ ಬೇಡ. ಅದು ಬೇಡವಾ? ಓಕೆ. ಓ, ಹಾಗಾದರೆ ಹಾಗೆ ಅಂದರೆ ಹಾಗೆ ಡ್ರೈ ಆಗಿ ಮಾಡೋದಲ್ಲ? ಹೌದು. ಇದನ್ನು ಹೀಗೆ ಇಟ್ಟು ಓಕೆ, ಹಾಗೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಬೇಕಾ? ಓಕೆ, ಎಸ್, ಇದು ಸಣ್ಣ ಉರಿಯಲ್ಲಿ ಬೇಯಬೇಕಲ್ಲ. ಓಕೆ, ಆಲ್ಮೋಸ್ಟ್ ಹತ್ತರಿಂದ ಎಲ್ಲವೂ ಬೆಂದಿದೆ. ಹೌದು. ಬಾಳೆ ಎಲೆಯಲ್ಲಿ ಸ್ವಲ್ಪ ಬಾಡಲಿಕ್ಕೆ ಈ ಥರ ಆಗ ಅದರ ಫ್ಲೇವರ್ ನಿಮಗೆ ಮೀನಿಗೆ ಬರಬೇಕು, ಬಾಳೆ ಎಲೆ ಫ್ಲೇವರ್. ಓಕೆ ಓಕೆ. ಈ ಥರ ನೋಡಿ, ಬಾಳೆ ಎಲೆಲೆಲ್ಲ ನಾವು ನಾರ್ಮಲಾಗಿ ಹಲಸಿದ್ದು ಹಣ್ಣಿದ್ದು ಎಲ್ಲ ಮಾಡ್ತೇವೆ. ಬಾಳೆ ಎಲೆಲ್ಲ ಹಾಕಿ ಏನು ಹಲಸಿನ ಹಣ್ಣು ಮೂಡೆ ಗಟ್ಟಿ ಆ ಥರ ಎಲ್ಲ. ಈ ಥರ ನಾನ್ ವೆಜ್ ಕೂಡ ಮಾಡ್ಬೋದು. ಓಕೆ ಓಕೆ. ಇದು ಇನ್ನು ಹಾಂ, ಲಿಡ್ ಓಪನ್ ಮಾಡಿ ನೋಡುವ. ಓಕೆ, ಎಸ್, ಸೈಡ್ ಬೆಂದಿದೆ. ಹೌದು. ಇದು ಇದನ್ನು ತಿರುಗಿಸಿ ಹಾಕಬೇಕಲ್ಲ. ಸ್ಪೂನ್ ಕೊಡಿ. ಓಕೆ, ಎಸ್. ನೋಡಿ, ಆಯಿಲ್ ಹಾಕಿದ್ರು ಕೂಡ ಇನ್ನು ಬಾಳೆ ಎಲೆ ಏನು ಒಳಗೆ ಹಾಂ. ಆಯಿಲ್ ಕಂಟೆಂಟ್ ಇರ್ತಲ್ಲ, ಹೌದು, ಎಲ್ಲ ಬಿಟ್ಕೊಂಡಿದೆ. ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡೆ ಇದು ಬಾಳೆ ಎಲೆಲ್ಲ ಕಪ್ಪಾಗಿ ಹೋಗ್ತವೆ. ಇಲ್ಲ ಇಲ್ಲ, ಕರೆಕ್ಟಾಗಿ ಅದನ್ನು ಮತ್ತೆ ಹಬೆಯಲ್ಲಿರುವಾಗ ಸ್ವಲ್ಪ ಅದು ಬಾಳೆ ಎಲೆ ಬೇಗ ಹೌದು, ಬೆಂದ್ಕೊಳ್ತದೆ. ಹೌದು. ಇದಾಗಿದೆ ಈಗ. ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು, ರೆಡಿ ಓಕೆ, ಆಗಿದೆ. ತೆಗೆಯುವ? ಹಾಂ. ಓಕೆ, ಎಸ್. ಬಾಳೆ ಎಲೆ ಕೂಡ ಚೆನ್ನಾಗಿ ಬಾಡಿದೆಲ್ಲ. ಹೌದು. ಓಕೆ, ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ ಸರ್ವಿಂಗ್ ಬೌಲಿಗೆ ಹಾಕಿ. ಓಕೆ, ಓಪನ್ ಮಾಡಿ ನೋಡುವ ಹೇಗಾಗಿದೆ. ಓಕೆ. ಘಮ ಘಮ ಬರ್ತಾ ಉಂಟು ಗಮ್ಮಂತ ಮಾತ್ರ. ಸ್ಮೆಲ್ ಬರ್ತಾ ಇದೆ. ಹೌದು, ತೆಂಗಿನಕಾಯಿ ಹಾಲು ಕೂಡ ಹಾಕಿದ್ರಲ್ಲ. ಹೌದು. ಓಕೆ, ಕಟ್ ಮಾಡಬೇಕು ಅಂತ ಉಂಟಾ? ಇಲ್ಲ, ಹಾಗೆ ತಿನ್ಬೋದಲ್ಲ? ಹಾಂ, ಹೌದು. ಓಕೆ ಓಕೆ, ಎಸ್. ಗಾರ್ನಿಷಿಂಗ್ಗೆ ಆನಿಯನ್ ಹಾಕೋಣ. ಆನಿಯನ್ ಹಾಕಿದ್ರಲ್ಲ. ಈಗ ಓಕೆ, ಫಿಶ್ ಮಸಾಲ ಫ್ರೈ ರೆಡಿ ರೆಡಿ. ಅಲ್ಲ? ಬಿಸಿ ಬಿಸಿಯಾದಂತಹ ಫಿಶ್ ಮಸಾಲ ಫ್ರೈ. ಫ್ರೈ ನಾರ್ಮಲ್ ಆಗಿ ನಾವು ಫಿಶ್ ಫ್ರೈ ಎಲ್ಲ ತಿಂತೇವೆ, ಆದರೆ ನೀವೀಗ ಬಾಳೆ ಎಲೆಯಲ್ಲಿ ಹಾಕಿ ಬಾಳೆ ಗಮ್ಮತ್ ಎಲೆಯಲ್ಲಿ ಮಾಡಿ ಕೊಟ್ಟಿದ್ರಲ್ಲ. ಹೌದು. ಒಂಥರ ಕೇರಳ ಟ್ರೆಡಿಷನಲ್ ಫುಡ್ ಅಂತ ಹೇಳ್ಬೋದಲ್ಲ? ಹೌದೌದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ನೋಡಿ. ಓಕೆ, ಸುನೀತಾ ಮ್ಯಾಮ್ ಸಾಕಾಗಿರುವಂತಹ ಫಿಶ್ ಮಸಾಲ ಫ್ರೈ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ಗಮ್ ಅಂತ ಹೊಡಿದ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾರಿ. ಕೇರಳ ಸ್ಟೈಲ್ ಫಿಶ್ ಮಸಾಲ ಫ್ರೈ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಂಬಾರ್ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಅರಿಶಿನ ಪುಡಿ, ಮೆಣಸಿನ ಪುಡಿ, ಫಿಶ್ ಮಸಾಲ ಪುಡಿ, ನಿಂಬೆ ರಸ ಹಾಕಿ 1-2 ನಿಮಿಷ ಬೇಯಿಸಿ. ಇನ್ನೊಂದೆಡೆ ಮೀನಿಗೆ ಮೆಣಸಿನ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಗೂ ನಿಂಬೆ ರಸ ಹಾಕಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಕರಿಬೇವು ಉದುರಿಸಿ ಮೀನನ್ನು ಕಾಯಿಸಿಕೊಳ್ಳಿ. ಮೀನು ಬೆಂದ ನಂತರ ಬಾಳೆ ಎಲೆಯ ಮೇಲೆ ತಯಾರಿಸಿಟ್ಟ ಮಸಾಲೆ ಹಾಕಿ ಮೇಲಿನಿಂದ ಕರಿದಿಟ್ಟ ಮೀನು ಇರಿಸಿ ಉಳಿದ ಮಸಾಲೆಯನ್ನು 2 ಚಮಚ ತೆಂಗಿನ ಹಾಲು ಹಾಕಿ ಬಾಳೆ ಎಲೆಯನ್ನು ಮಡಚಿ ಕಾದ ತವಾದ ಮೇಲೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಕೇರಳ ಸ್ಟೈಲ್ ಫಿಶ್ ಮಸಾಲ ಫ್ರೈ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಇನ್ನು ಜಾಸ್ತಿ ಮಾತಾಡಲಿಕ್ಕಿಲ್ಲ, ಟೇಸ್ಟ್ ನೋಡೋದೇ ಬಾಕಿ ಅಲ್ಲ. ಫಸ್ಟ್ ಸ್ವೀಟ್ ನೋಡುವ ಅಥವಾ ಖಾರ ನೋಡುವ? ಸ್ವೀಟ್ ನೋಡಿ. ಸ್ವೀಟ್ ನೋಡುವ ಅಂತ ಹೇಳಿದ. ಓಕೆ, ಹಾಗಾದರೆ ಕಾಜು ಬರ್ತಿಯಲ್ಲ, ನಾನು ಹೀಗೆ ತಗೊಂಡು ನೀವು ಕೂಡ. ಬಾಯಿಗೆ ಆಗುವಾಗಲೇ ಹಾಗೆ ಬೆಣ್ಣೆ ಥರ ನೀರು ಹಾಕ್ತುಂಟು. ಸಾದಾಗಿ ಉಂಟಲ್ಲ? ಇದೆಲ್ಲ ನಾವು ನಾರ್ಮಲಾಗಿ ಹಬ್ಬ ಹರಿದಿನೆಲ್ಲ ಇದು ಬಂದಾಗ ಈ ಥರ ಎಲ್ಲ ಸ್ವೀಟ್ ಮಾಡಿದಂದರೆ ಎಲ್ಲರ ಮನೆಯೆಲ್ಲ ಕೂತು ತಿನ್ಬೋದು. ಹೌದು. ಓಕೆ, ಈಗ ಖಾರ ನೋಡುವಲ್ಲ? ಓಕೆ, ಈಗ ಫಿಶ್ಶು ನೀವು ಅದು ಬಾಳೆ ಎಲೆಯಲ್ಲಿ ಮಾಡಿದಂಥ ಫಿಶ್ ಮಸಾಲ ಮಸಾಲ ಫ್ರೈ.
ಓಕೆ ತಗೊಳ್ಳಿ ನೀವು ಕೂಡ. ಚೆನ್ನಾಗುಂಟು ಮಸಾಲ ಅಂತೂ ಗಮ್ಮತ್ತಾಗಿ ಉಂಟು. ಏನು ಫಿಶ್ಶಿಗೂ ಮಸಾಲೆಗೂ ಪಕ್ಕ ಮ್ಯಾಚ್ ಆಗಿದೆ. ಇದೆಲ್ಲ ಊಟಕ್ಕೆಲ್ಲ ಒಳ್ಳೆಯದಲ್ಲ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿ ಉಂಟು. ಒಳ್ಳೆ ಬಂದಿದೆಯಲ್ಲ, ಸಾಕಾಗಿ ಉಂಟು. 2 ಡಿಶ್ ಕೂಡ ಚೆನ್ನಾಗಿದೆ ಮ್ಯಾಮ್. ಅದರಲ್ಲಿ ಸ್ವೀಟ್ ಅಂತೂ ನಾರ್ಮಲ್ ಹಬ್ಬಕ್ಕೆಲ್ಲ ಮಾಡ್ಬೋದು. ಇದು ಫಿಶ್ ಅಂತೂ ನಾರ್ಮಲಾಗಿ ನಾವು ಮನೆಯಲ್ಲಿ ಊಟಕ್ಕೆಲ್ಲ ಮಾಡ್ಕೊಳ್ಳೋದು. ಹೇಗೆ ಅನ್ನಿಸ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ 2 ಡಿಶ್ ಮಾಡಿದ್ರಾ, ಹಾಗೆ ಫಸ್ಟ್ ಟೈಮ್ ಮಾಡಿದ್ರಾ, ಹೇಗೆ ಅನ್ನಿಸ್ತು? ಖುಷಿ ಆಯ್ತು ತುಂಬಾ, ಯಾಕಂದ್ರೆ ಯಾವಾಗಲೂ ಮನೆಯಲ್ಲಿ ಮಾಡ್ತಾ ಇರ್ತಾರೆ. ಇವತ್ತು ನಮ್ಮ ವೀಕ್ಷಕರಿಗೂ ಕೂಡ ತೋರಿಸುವಂತ ಇದೆಲ್ಲ. ಓಕೆ, ನಮಗೆ ಕೂಡ ಖುಷಿ ಆಯ್ತು ಮೇಡಮ್. ನೀವು ಟ್ರೆಡಿಷನಲ್ ಫುಡ್ ಅಂದರೆ ಕೇರಳದಲ್ಲೆಲ್ಲ ಮಾಡುವಂತಹ ಅಡುಗೆಯನ್ನು ನಮ್ಮ ಈ ಸೌರುಚಿ ಅಡುಗೆ ಮನೆಯಲ್ಲಿ ಬಂದು ನಮ್ಮ ಟಿವಿಯಲ್ಲಿ ನಮ್ಮ ವೀಕ್ಷಕರಿಗೆ ಹೇಳಿಕೊಡೋದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಈ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಸುನೀತಾ ಅವರು ಸಾಕಾಗಿರುವಂತಹ 2 ಡಿಶ್, ಒಂದು ಖಾರ ಇನ್ನೊಂದು ಸ್ವೀಟ್, 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.